ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 2024 7/1/2024 ನಡೆಸಿದ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂದರೆ ಕಲ್ಯಾಣ ಕರ್ನಾಟಕದ ಒಂದು ಇಲಾಖೆ ಪ್ರಕಟಿಸಿದ ಪರಿಷ್ಕೃತ ಕೀ ಉತ್ತರಗಳು ಅಂದರೆ ರಿವೈಸ್ಡ್ ಕೀ ಆನ್ಸರನ್ನು ಪ್ರಕಟಿಸಿದ್ದಾರೆ ಇಲಾಖೆಯವರು. ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಎರಡೂ ಪೇಪರ್ಗಳಿಗೆ ಪೇಪರ್ 1ನಲ್ಲಿ 6 ಪ್ರಶ್ನೆಗಳಿಗೆ ಉತ್ತರ ಬದಲಾವಣೆಯಾಗಿದೆ. ಹಾಗೆ ನೋಡೋದಾದರೆ ಪೇಪರ್ 2ಅಲ್ಲಿ 11 ಪ್ರಶ್ನೆಗಳಿಗೆ ಅದರಲ್ಲಿ 2 ಕೃಪಾಂಕ, ಉಳಿದ 9 ಪ್ರಶ್ನೆಗಳಿಗೆ ಒಂದು ಉತ್ತರ ಬದಲಾವಣೆಯಾಗಿದೆ. ಎಲ್ಲರೂ ಕೂಡ ಈ ಒಂದು ಉತ್ತರಗಳನ್ನು ಪರೀಕ್ಷಿಸ್ಕೊಳ್ಳಿ ಅಂತ ಹೇಳುತ್ತಾ ಯಾವ್ಯಾವ ಪ್ರಶ್ನೆಗಳು ಬದಲಾವಣೆ ಆಗಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ಏನಾದರೂ ಆನಂದಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ವಿಡಿಯೋಗೆ ಹೋಗೋಣ. ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಬದಲಾವಣೆ ಆಗಿದೆ ಅನ್ನೋದನ್ನು ನೋಡೋಣ. ನೋಡ್ಬೋದು ನೀವು ಇಲ್ಲಿ ಒಂದು ನಿಮಿಷ ನೋಡಿ, ಇಲಾಖೆ ಪ್ರಕಟಿಸಿರುವಂಥದ್ದು ಪರಿಷ್ಕೃತ ಕೀ ಉತ್ತರಗಳ ಒಂದು ಪ್ರಕಟಣೆ ನೋಡಿ. ಸಂಕೇತ ಸಾಮಾನ್ಯ ಜ್ಞಾನ ಪತ್ರಿಕೆ 1 ವಿಷಯ ಸಂಕೇತ 567 ಇಲ್ಲಿದೆ. ಇದರಲ್ಲಿ ಕ್ರಮ ಸಂಖ್ಯೆ 1, 2, 3, 4, 5, 6 ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಮತ್ತು ಪರಿಷ್ಕೃತಗೊಂಡಿದೆ ಅಂತ ನೋಡೋದಾದರೆ ಇಲ್ಲಿ ಎ ಸೀರೀಸು, ಬಿ ಸೀರೀಸು ಮತ್ತು ಸಿ ಸೀರೀಸು, ಡಿ ಸೀರೀಸ್ ಇದೆ. ಮತ್ತು ಇಲ್ಲಿ ಪರಿಷ್ಕೃತ ಕೀ ಉತ್ತರಗಳನ್ನು ಕೂಡ ಪ್ರಕಟಿಸಿದ್ದಾರೆ. ನೀವು ನೋಡ್ಬೋದು. KPSC ವೆಬ್ಸೈಟ್ಗೆ ಹೋದರೆ ನೀವೊಂದು ಶೀಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಳ್ಳೇ ಇಲ್ಲ ಅಂದರೆ ಝೂಮ್ ಮಾಡಿಕೊಂಡು ನೀವೊಂದು ಕೀ ಉತ್ತರಗಳನ್ನು ನೀವು ಸರಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ 6 ಪ್ರಶ್ನೆಗಳಿಗೆ ಸರಿ ಒಂದು ನಾನು ಎ ಸೀರೀಸನ್ನು ಹೇಳ್ತೀನಿ. ಎ ಶ್ರೇಣಿಯಲ್ಲಿ 2ನೇ ಒಂದು ಪ್ರಶ್ನೆ ಸಂಖ್ಯೆ ಇದೆ. ಎರಡನೇದಕ್ಕೆ ಬದಲಾವಣೆಯಾಗಿದೆ. ಮತ್ತು 27 ಪ್ರಶ್ನೆ ಸಂಖ್ಯೆ 27, ಪ್ರಶ್ನೆ ಸಂಖ್ಯೆ 32, ಪ್ರಶ್ನೆ ಸಂಖ್ಯೆ 75, ಪ್ರಶ್ನೆ ಸಂಖ್ಯೆ 88 ಇಷ್ಟು ಬದಲಾವಣೆಯಾಗಿದೆ. ಬಿ ಸೀರೀಸು, ಸಿ ಸೀರೀಸು, ಡಿ ಸೀರೀಸ್ ಇದೆ. ಇಲ್ಲಿ ನೀವು ಇದನ್ನು ನೋಡ್ಕೋಬೋದು ಸ್ನೇಹಿತರೆ. ಮತ್ತು ವಿಷಯ ಸಂಕೇತ 568ರಲ್ಲಿ ನಾನಿಲ್ಲಿ ಪಿ ಸೀರೀಸನ್ನು ಹೇಳ್ತಾ ಇದ್ದೇನೆ. ಪಿ ಸೀರೀಸು ಇಲ್ಲಿ ಪ್ರಶ್ನೆ ಸಂಖ್ಯೆ 1 ಒಂದು ಫಸ್ಟು ಇಲ್ಲಿ ಕೀ ಉತ್ತರ ಯಾವ್ದು ಬಿಟ್ಟಿದ್ರು ಅಂತ, ಮತ್ತು ಈಗ ಯಾವ್ದು ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬೋದು. ಪರಿಷ್ಕೃತ ಕೀ ಉತ್ತರ ಇಲ್ಲಿದೆ ಈ ಕಾಲಮಲ್ಲಿ, ಹಿಂದೆ ಬಿಟ್ಟಿದ್ದು ಈ ಕಾಲಮಲ್ಲಿ ಇದೆ. ನೀವು ಇದನ್ನು ಕೂಡ ಚೆಕ್ ಮಾಡ್ಬೋದು. ಪ್ರಶ್ನೆ ಸಂಖ್ಯೆ 1 ಮತ್ತು 24, 32, 54, 69, 70, 74 ಇಲ್ಲಿ 69ಕ್ಕೆ 2 ಅಥವಾ 3 ಕೊಟ್ಟಿದ್ದಾರೆ. ಮತ್ತು 32ನೇದಕ್ಕೆ ಕೃಪಾಂಕ ಕೊಟ್ಟಿದ್ದಾರೆ. ಮತ್ತು 70ನೇದಕ್ಕೆ ಕೃಪಾಂಕ ಕೊಟ್ಟಿದ್ದಾರೆ. ಇಲ್ಲಿ 74, 84, 85, 87, 98 ಇಷ್ಟು ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳು ಬದಲಾವಣೆ ಆಗಿದ್ದಾವೆ ಸ್ನೇಹಿತರೆ. ನೀವು ಮತ್ತೊಮ್ಮೆ ನಿಮ್ಮ ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ.